ತುಮಕೂರು ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯದವರು ಇಂದು ಶ್ರದ್ಧಾಭಕ್ತಿಯಿಂದ ಬಕ್ರೀದ್ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಕೊರಟಗೆರೆ ಪಟ್ಟಣದಲ್ಲಿ ಇರುವ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾದರು. ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಮುಸ್ಲಿಂ ಮುಖಂಡರ ನಮಾಜ್ನಲ್ಲಿ ಪರಮೇಶ್ವರ್ ಪಾಲ್ಗೊಂಡರು. ಕಪ್ಪು ಟೋಪಿ ಧರಿಸಿ ಪ್ರಾರ್ಥನೆಯಲ್ಲಿ ಭಾಗಿಯಾದ ಪರಮೇಶ್ವರ್ ಅವರೊಂದಿಗೆ ನೂರಾರು ಮುಸ್ಲಿಂ ಬಾಂಧವರು ಹಾಜರಿದ್ದರು. ಈದ್ಗಾ ಮೈದಾನದಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಪ್ರಪ್ರಥಮವಾಗಿ ಅಲ್ಲಾಗೆ ನಾನು ನಮನ ಸಲ್ಲಿಸ್ತೀನಿ. ಇಡೀ ವಿಶ್ವಕ್ಕೆ ಸಂದೇಶ ಕೊಡುವ ಬಕ್ರೀದ್ ಹಬ್ಬ ಇದು. ನಾನು ಎಲ್ಲರಿಗೂ ನಮನಗಳನ್ನು ಹೇಳ್ತೀನಿ ಎಂದರು. ಅಲ್ಲಾ ಎಲ್ಲರಿಗೂ ಅನೇಕ ರೀತಿ ಪರೀಕ್ಷೆ ಮಾಡ್ತಾನೆ, ಅದರಲ್ಲೂ ಮನುಷ್ಯರಿಗೆ ಹೆಚ್ಚು ಪರೀಕ್ಷೆ ಮಾಡ್ತಾನೆ. ಮಹಮ್ಮದ್ ಇಬ್ರಾಹಿಂ ಇಡೀ ವಿಶ್ವಕ್ಕೆ ಸಂದೇಶ ಕೊಟ್ಟಿದ್ದಾರೆ ಎಂದರು. ಇದು ಪವಿತ್ರವಾದ ಹಬ್ಬ. ನಾನು ಬಹಳ ಸಂತೋಷವಾಗಿ ನಿಮ್ಮೊಟ್ಟಿಗೆ ಭಾಗಿಯಾಗಿದ್ದೇನೆ. ಚುನಾವಣಾ ಸಂದರ್ಭದಲ್ಲಿ ನಿಮ್ಮ ಬಳಿ ಬಂದು ನಿಮ್ಮ ಆಶೀರ್ವಾದ ಕೇಳಿದ್ದೆ, ನೀವೆಲ್ಲ ಕೊಟ್ಟಿದ್ದೀರಾ. ಅಲ್ಲಾಹನ ಕೃಪೆಯಿಂದ ಇವತ್ತು ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನಿಮ್ಮ ಆಶೀರ್ವಾದದಿಂದ ಗೃಹ ಸಚಿವನಾಗಿದ್ದೇನೆ. ಈ ರಾಜ್ಯದಲ್ಲಿ ಶಾಂತಿ ಕಾಪಾಡಬೇಕಾದ ಕೆಲಸ ನನ್ನದು. ಇದರಲ್ಲಿ ಯಾವುದೇ ಮುಲಾಜಿಲ್ಲದೆ ನನ್ನ ಕೆಲಸವನ್ನು ನಿಭಾಯಿಸ್ತೀನಿ ಎಂದರು. ನಾನು ಶಾಂತಿ ಕಾಪಾಡ್ತೀನಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಶಾಂತಿ ಕಾಪಾಡ್ತೀನಿ. ಎಲ್ಲ ಕಷ್ಟಗಳಿಗೂ ಅಲ್ಲಾಹ್ ಸಹಕಾರ ಮಾಡುತ್ತಾನೆ ಎಂದರು. ವಿಶ್ವದಾದ್ಯಂತ ಇವತ್ತು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬಕ್ರೀದ್ ಹಬ್ಬ ತ್ಯಾಗದ ಬಲಿದಾನದ ಸಂಕೇತ. ಮಹಮ್ಮದ್ ಇಬ್ರಾಹಿಂ ಅವರು ಅವರ ಮಗನನ್ನೇ ಬಲಿದಾನ ಮಾಡಿ ವಿಶ್ವಕ್ಕೆ ಯಾವುದೂ ದೊಡ್ಡದಲ್ಲ ದೇವರ ಮುಂದೆ ಅಂತ ಹೇಳುವಂಥ ಒಂದು ಸಂದೇಶವನ್ನು ಸಾರಿದ್ದಾರೆ. ಅದರ ಸಂಕೇತವಾಗಿ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ವಿಶ್ವದಾದ್ಯಂತ. ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಮುಸಲ್ಮಾನ್ ಅಣ್ಣ ತಮ್ಮಂದಿರಿಗೆ, ಬಾಂಧವರಿಗೆ ಶುಭಕಾಮನೆಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಭಾರತ ಶಾಂತಿಯನ್ನು ನಂಬಿರ್ತಕ್ಕಂಥ ದೇಶ. ಸಂವಿಧಾನದಲ್ಲೇ ಅದನ್ನು ಅಳವಡಿಸ್ಕೊಂಡಿದ್ದೇವೆ. ಶಾಂತಿ ಮತ್ತು ಸಮಾಧಾನ, ತಾಳ್ಮೆ ಇವೆಲ್ಲವೂ ಕೂಡ ಭಾರತದಲ್ಲಿ ಒಂದು ಭಾಗ ಆಗಿದೆ. ಇವತ್ತು ನಾವು ಅದನ್ನು ಕಾಪಾಡಿಕೊಂಡು ಹೋಗಬೇಕಾಗ್ತದೆ. ಸಂವಿಧಾನದಲ್ಲೇ ಹೇಳಿದ್ದಾರೆ, ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ನಾವು ಎಲ್ಲ ಧರ್ಮಗಳನ್ನು ಕೂಡ ಆಚರಣೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ತೇವೆ ಸಂವಿಧಾನದಲ್ಲಿ ಅಂತೇಳಿ ನಾವು ಬರ್ಕೊಂಡಿದ್ದೇವೆ. ಅದೇ ರೀತಿ ಭಾರತ ವಿಭಿನ್ನವಾಗಿರ್ತಕ್ಕಂಥ ದೇಶ. 5-6 ಪ್ರಾಮುಖ್ಯವಾದಂಥ ಧರ್ಮಗಳು ಈ ದೇಶದಲ್ಲಿ ಇರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ನಮ್ಮ ಧರ್ಮಗಳನ್ನು ಆಚರಣೆ ಮಾಡೋದರ ಜೊತೆಗೆ ಶಾಂತಿಯಿಂದ ಬಾಳೋಣ ಅಂತಕ್ಕಂಥ ಸಂದೇಶವನ್ನು ಇವತ್ತು ನಾನು ಕೂಡ ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಅವರಿಗೆ ಎಲ್ಲೋ ಒಂದು ಕಡೆ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೆಲವು ಆತಂಕಗಳಿತ್ತು, ಭಯದ ವಾತಾವರಣ ಇತ್ತು. ಅದೆಲ್ಲವನ್ನು ಕೂಡ ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷ ಮೊದಲಿನಿಂದನೂ ಕೂಡ ಜಾತ್ಯತೀತವಾದಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಅದಕ್ಕಾಗಿ ನಾವು ಅವರ ಜೊತೆಯಲ್ಲಿ ಇರಬೇಕು ಅಂತ ಹೇಳಿ ಈ ಬಾರಿ ಅವರೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಟ್ ಬೇರೆಯವರು ಕೂಡ, ಬೇರೆ ಎಲ್ಲ ಸಮುದಾಯದವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಕೊಟ್ಟು ಈ ಬಾರಿ ಅಧಿಕಾರಕ್ಕೆ ತಂದಿದ್ದಾರೆ. ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ರಾಜ್ಯದ ಅಭಿವೃದ್ಧಿಯ ಜೊತೆಗೆ ಈ ರಾಜ್ಯದಲ್ಲಿ ಎಲ್ಲರಿಗೂ ಸಮಾನವಾಗಿ ಬದುಕಬೇಕು, ಶಾಂತಿಯಿಂದ ಬದುಕಬೇಕು ಅನ್ನುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ನಾವು ಮಾಡ್ತೇವೆ. ಗೃಹ ಸಚಿವನಾಗಿ ಇವತ್ತು ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಆ ದೃಷ್ಟಿಯಲ್ಲಿ ಮಾಡ್ತೇವೆ. ಯಾರ ಮೇಲೂ ಕೂಡ ದ್ವೇಷ ಸಾಧಿಸೋದಕ್ಕೆ ಹೋಗೋದಿಲ್ಲ, ದ್ವೇಷವನ್ನು ಸಾಧಿಸೋದಕ್ಕೆ ಹೋಗೋದಿಲ್ಲ. ಶಾಂತಿಯನ್ನು ಕಾಪಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಪ್ರಯತ್ನವನ್ನು
ಮಾಡ್ತೇವೆ ಅಂತ ಹೇಳಿ ಒಬ್ಬ ಗೃಹ ಸಚಿವನಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅದು ಯಾರೋ ಕೆಲವರು ಅದನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಾವು ಅಕ್ಕಿಯನ್ನು ಕೊಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೊಡ್ತೇವೆ, ಅದರಲ್ಲಿ ಎರಡನೇ ಮಾತಿಲ್ಲ. ನಮಗೆ ಕೇಂದ್ರ ಸರ್ಕಾರದವರು ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಅಕ್ಕಿಯನ್ನು 5 kg ಕೊಡ್ತಾರೆ. ಅದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಪ್ರತಿಯೊಂದು ಪ್ರಜೆಗೂ ಕೊಡ್ತಕ್ಕಂಥ ತೀರ್ಮಾನ ಏನು ಮಾಡಿದ್ದಾರೆ. ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದ್ದಂಥ ಸಂದರ್ಭದಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ತಂದಿದ್ದರು. ಅದರ ಚೌಕಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ 5 kg ಕೊಡ್ತಾ ಇದೆ. ನಾವು ಇನ್ನೂ 5 kg ಹೆಚ್ಚು ಕೊಡ್ತೇವೆ, ಸಾಲೋದಿಲ್ಲ ಅಂತ ಹೇಳಿ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದು. ನಮಗೆ ಗೊತ್ತಿತ್ತು 5 kg ನಮಗೆ ಕೇಂದ್ರ ಸರ್ಕಾರ ಕೊಡುತ್ತೆ, ಇನ್ನು 5 kg ನಾವು ಕೊಂಡುಕೊಂಡು ಕೊಡ್ತೇವೆ ಅಂತ. ನಾವು ಅದಕ್ಕಾಗಿ ಅವರನ್ನು ಕೇಳಿಕೊಂಡು ಇವತ್ತು ದೇಶದಲ್ಲಿ ಅಕ್ಕಿ ಗೋದಾಮ್ನಲ್ಲಿ ಕೊಳಿತಾ ಇದೆ. ರಾಜ್ಯದಲ್ಲೇ FCIನಲ್ಲಿ ಒಂದು 7 ಲಕ್ಷ ಟನ್ನು ಅಕ್ಕಿ ಸ್ಟಾಕ್ ಇಟ್ಕೊಂಡಿದ್ದಾರೆ. ಆದರೆ ನಾವು ಕೊಂಡ್ಕೊಳ್ತೀವಿ, ನಮಗೆ ಕೊಡಿ ಅಂತ ಹೇಳಿದರೆ, ಮೊದಲು ಕೊಡ್ತೀವಿ ಅಂತ ಹೇಳಿದವರು ಈಗ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇಡೀ ದೇಶದಲ್ಲಿ 100 ಲಕ್ಷ ಟನ್ನು ಅಕ್ಕಿ ಗೋದಾಮ್ನಲ್ಲಿದೆ. ಅದನ್ನು ಖಾಸಗಿಯವರಿಗೆ ಮಾರ್ತಾ ಇದ್ದಾರೆ, ಆಕ್ಷನ್ ಮಾಡಿ ಮಾರ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಆದರೆ ನಮಗೆ ಕೊಡಿ, ನಾವು ಕೊಂಡ್ಕೊಳ್ತೀವಿ ಅಂತ ಹೇಳಿದರೆ ರಾಜಕೀಯ ಕಾರಣಕ್ಕಾಗಿ ಅವರು ಕೊಡೋದಕ್ಕೆ ಮುಂದೆ ಬರಲಿಲ್ಲ. ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಕೇಂದ್ರ ಸರ್ಕಾರದಿಂದ. ಅದಕ್ಕಾಗಿ ಈಗ ನಾವು ಮಾತು ಕೊಟ್ಟಿದ್ದೇವೆ, ಮಾತು ಉಳಿಸ್ಕೊಳ್ಬೇಕು ಅಂತ ಹೇಳಿ ಆ 5 kg ಅಕ್ಕಿಗೆ ಏನು ನಾವು ಅಡಿಷನಲ್ ಆಗಿ ಕೊಡ್ತೀವಿ ಅಂತ ಹೇಳಿದ್ದೋ ಅದಕ್ಕೆ ಒಂದು 3 ತಿಂಗಳು ಹಣವನ್ನು ಕೊಡ್ತೇವೆ, ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಅಷ್ಟರೊಳಗಡೆ ನಾವು ಅಕ್ಕಿಯನ್ನು ಓಪನ್ ಮಾರ್ಕೆಟ್ನಿಂದಾಗಾದರೂ ಆಗಲಿ ಬೇರೆ ಬೇರೆ ರಾಜ್ಯಗಳಿಂದಾಗಲಿ ನಾವು ಕೊಂಡುಕೊಂಡು ಅಕ್ಕಿಯನ್ನು ಖಂಡಿತವಾಗಿ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಅದನ್ನು ಮಾಡ್ತೇವೆ. 3 ತಿಂಗಳಾದ್ಮೇಲೆ ಅವರು ಏನು ಬೇಕಾದರೂ ಹೇಳ್ಕೋಬೋದು. ಭಾರತೀಯ ಜನತಾ ಪಾರ್ಟಿಯವರಿಗೆ ಯಾವುದೇ ನೈತಿಕತೆ ಇಲ್ಲ. ಅವ್ರಿಗೆ ನಮಗೆ ಹೇಳೋದಕ್ಕೆ ಯಾವುದೇ ನೈತಿಕತೆ ಇಲ್ಲ ಅವರಿಗೆ. ನಾವು ಮಾತು ಕೊಟ್ಟಿದ್ದೇವೆ, ಮಾತಿನಂತೆ ನಾವು ನಡ್ಕೊಳ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಅಕ್ಕಿಯನ್ನು ಕೊಟ್ಟೇ ತೀರ್ತೇವೆ. ಈಗ ದುಡ್ಡು ಕೊಡಿ, ಅಕ್ಕಿ ಕೊಡ್ಲಿಕ್ಕೆ ಆಗದೆ ಇದ್ರೆ ದುಡ್ಡು ಕೊಡಿ ಅಂತ ಸಲಹೆ ಕೊಟ್ಟವರು ಬಿಜೆಪಿಯವರು ಸ್ಟಾರ್ಟಿಂಗಲ್ಲಿ ಹೇಳಿದ್ರು. ಸೊ ಸಿದ್ದರಾಮಯ್ಯವರು ಅದನ್ನು ವಿರೋಧಿಸಿದ್ರು. ದುಡ್ಡು ತಿನ್ನಕ್ಕಾಗತ್ತಾ, ಅಕ್ಕಿನೇ ಕೊಡೋದು ಅಂತ ಹೇಳಿ. ಸೊ ಈಗ ಪುನಃ ದುಡ್ಡು ಕೊಡುವಂತ ಪ್ರೆಸ್ಟೀಜ್ ಇಶ್ಯೂ ಆಗಬಾರ್ದು. ಜನಗಳ ಬಡವರ ಪ್ರಶ್ನೆ, ಬಡವರ ಹಸಿವಿನ ಪ್ರಶ್ನೆ. ಇದರಲ್ಲಿ ಪ್ರೆಸ್ಟೀಜ್ ಇಶ್ಯೂ ಮಾಡಿಕೊಂಡ್ರೆ ಅವರಿಗೆ ಹೊಟ್ಟೆ ತುಂಬುತ್ತಾ? ಪ್ರೆಸ್ಟೀಜ್ ಇಶ್ಯೂ ಯಾರೂ ಕೂಡ ಇದನ್ನು ಮಾಡ್ಕೋಬಾರ್ದು. ಭಾರತೀಯ ಜನತಾ ಪಾರ್ಟಿಯವರೇ ಹಣ ಕೊಡಿ, ನೀವು ಹಣ ಕೊಡಿ ಅಂತ ಹೇಳ್ತಾ ಇದ್ದವರು ಈಗ ಆಲ್ ಆಫ್ ಎ ಸಡನ್ ನೀವು ಹಣ ಕೊಟ್ಟಿದ್ದಕ್ಕೆ ಟೀಕೆ ಮಾಡೋದ್ರಲ್ಲಿ ಅರ್ಥ ಇದೆಯಾ? ಅವರು ರಾಜಕೀಯ ಮಾಡಬಾರ್ದು. ಬಡವರ ಹಸಿವಿನಲ್ಲಿ ರಾಜಕೀಯ ಮಾಡಬಾರ್ದು ಅಂತೇಳಿ ನಮ್ಮ BJP ಸ್ನೇಹಿತರಿಗೆ ಹೇಳೋದಕ್ಕೆ ಬಯಸ್ತೀನಿ.